ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಅಕ್ಟೋಬರ್ನಲ್ಲಿ ಶಿಲಾನ್ಯಾಸ ನೆರವೇರಿಸಿದ್ದ ಪಂಜೆ ಮಂಗೇಶರಾಯ ಸ್ಮಾರಕ ಭವನ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಸಚಿವ ರಮಾನಾಥ ರೈ ಬಂಟ್ವಾಳದ ಪಂಜೆ ಹುಟ್ಟಿದ ಮನೆ ಪಕ್ಕದ ಜಾಗದಲ್ಲಿ ನೆರವೇರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಕ್ಟೋಬರ್ 22ರಂದು ಪಂಜೆ ಸ್ಮಾರಕ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದರು. ಪಂಜೆ ಹುಟ್ಟಿದ ಮನೆ ಸಮೀಪ ಇರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕ ರೆವಿನ್ಯೂ ಇಲಾಖೆಯ ಕಚೇರಿ ಇದ್ದಲ್ಲಿ ಒಟ್ಟು 51 ಸೆಂಟ್ಸ್ಗೆ ಉದ್ದೇಶಿತ ಪಂಜೆ ಮಂಗೇಶರಾಯರ ಸ್ಮಾರಕ ಭವನ ನಿರ್ಮಾಣ ಆಗಲಿದೆ. ಬಂಟ್ವಾಳದಲ್ಲಿ ರೂಪಾಯಿ 5 ಕೋಟಿ ವೆಚ್ಚದಲ್ಲಿ ಪಂಜೆ ಮಂಗೇಶರಾಯರ ಸ್ಮಾರಕ ಭವನವನ್ನು ನಿರ್ಮಿಸಲು ಕರ್ನಾಟಕ ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಸಾಹಿತ್ಯ ಕೃತಿಗಳ ಕುರಿತು ಅಧ್ಯಯನ ನಡೆಸಲು ಅವಕಾಶ ಒದಗಿಸುವುದಲ್ಲದೆ ಗ್ರಂಥಾಲಯ, ಸಾಹಿತ್ಯ, ರಂಗ ಚಟುವಟಿಕೆಗಳಿಗೆ ಅಗತ್ಯವಿರುವ ವೇದಿಕೆ, ಸಭಾಂಗಣ ಇತ್ಯಾದಿ ಸೌಲಭ್ಯಗಳೊಂದಿಗೆ ಭವನವು ನಿರ್ಮಾಣಗೊಳ್ಳಲಿದೆ. ಇದೇ ಸಂದರ್ಭ ಪುರಸಭೆಯ 4ನೇ ವಾರ್ಡಿನ ಕೊಟ್ರಮಣಗಂಡಿ ಬಳಿ ಎಂಆರ್ಪಿಎಲ್ ವತಿಯಿಂದ ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯವನ್ನು ಸಚಿವ ರಮಾನಾಥ ರೈ ಉದ್ಘಾಟಿಸಿದರು. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಪಿಸಿ ರೋಡಿನಲ್ಲಿ ಬಂಟ್ವಾಳದ ಹೃದಯ ಭಾಗವಾದಂಥ ಬಿಸಿ ರೋಡಿನಲ್ಲಿ ಇವತ್ತು ಗೌರವಾನ್ವಿತ ಸಚಿವರು, ನಮ್ಮೆಲ್ಲರ ನಾಯಕರು ಆದಂಥ ಶ್ರೀಯುತ ರಮಾನಾಥ ರೈ ಅವರ ದಿವ್ಯ ಹಸ್ತದಿಂದ ಇವತ್ತು ಬಂಟ್ವಾಳ ತಾಲೂಕಿನ ಪ್ರಪ್ರಥಮ ಇಂದಿರಾ ಕ್ಯಾಂಟೀನ್ನ ಶಂಕುಸ್ಥಾಪನೆ ಹಾಗೂ ಪ್ರಾಧಿಕಾರದ ಬಂಟ್ವಾಳ ಯೋಜನಾ ಪ್ರಾಧಿಕಾರದ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಡೆದಿದೆ. ಅದಲ್ಲದೆ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಬಂಟ್ವಾಳ ಕಸ್ಬಯ ಪ್ರದೇಶದ ಕೊಟ್ರಮಂಡಿ ಪ್ರದೇಶದಲ್ಲಿ ನಮ್ಮ ಎಂಆರ್ಪಿಎಲ್ ವತಿಯಿಂದ ನೂತನವಾಗಿ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಒಂದು ಶೌಚಾಲಯವನ್ನು ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಬಂಟ್ವಾಳ ಪೇಟೆಯಲ್ಲಿ ಗೌರವಾನ್ವಿತ ದಿವಂಗತ ಪಂಜೆ ಮಂಗೇಶರಾಯರ ಸ್ಮಾರಕ ಭವನದ ಭೂಮಿ ಪೂಜೆ ಕೂಡ ಇವತ್ತು ನೆರವೇರಿ. ತಿಂಗಳ ಹಿಂದೆ ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೆವು. ಅತಿ ಶೀಘ್ರವಾಗಿ ಈ ಒಂದು ಕಟ್ಟಡ ಇವತ್ತು ನಿರ್ಮಾಣಗೊಂಡು ಉದ್ಘಾಟನೆಗೊಂಡಿದೆ. ಅದೇ ರೀತಿ ನಮ್ಮ ಇಂದಿರಾ ಕ್ಯಾಂಟೀನ್ ಕೂಡ ಬಂಟ್ವಾಳ ತಾಲೂಕಿಗೆ ಏಕೈಕ ಇಂದಿರಾ ಕ್ಯಾಂಟೀನ್ ನಮಗೆ ಮಂಜೂರಾತಿಯಾಗಿದೆ. ಅದರ ಉದ್ಘಾಟನೆ ಶಂಕುಸ್ಥಾಪನೆ ಕೂಡ ಇವತ್ತು ನೆರವೇರಿದೆ. ಪುರಸಭಾಧ್ಯಕ್ಷ ರಾಮಕೃಷ್ಣ ಆಳ್ವ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಬಂಟ್ವಾಳ ಪುರಸಭೆಯ ಕಟ್ಟಡದಲ್ಲಿದ್ದ ಬಂಟ್ವಾಳ ಯೋಜನಾ ಪ್ರಾಧಿಕಾರದ ಕಚೇರಿ ಬಿಸಿ ರೋಡಿನ ಹೃದಯ ಭಾಗದ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಕೊಟ್ರಮಣಗಂಡಿಯಲ್ಲಿ ಎಂಆರ್ಪಿಎಲ್ ವತಿಯಿಂದ ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯವು ಲೋಕಾರ್ಪಣೆಗೊಂಡಿದೆ. ಪಂಜೆ ಭವನಕ್ಕೂ ಇದೇ ಸಂದರ್ಭ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಐವನ್ ಡಿಸೋಜ, ಬಂಟ್ವಾಳ ಪುರಸಭಾಧ್ಯಕ್ಷ ಪಿ ರಾಮಕೃಷ್ಣ ಆಳ್ವ, ಬೂಡಾ ಅಧ್ಯಕ್ಷ ಸದಾಶಿವ ಬಂಗೇರ, ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ನಂದರಬೆಟ್ಟು, ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿ ವಾಸು ಪೂಜಾರಿ, ಪುರಸಭೆ ಮುಖ್ಯಾಧಿಕಾರಿ ರೇಖಾ ಜೆ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್, ವಿ4 ನ್ಯೂಸ್ 24/7 ಬಂಟ್ವಾಳ.